ಮಂಗಳೂರು ಮಹಾನಗರ ಪಾಲಿಕೆಯ 2019-20ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಅಷ್ಟು ಕೋಟಿ ಇಷ್ಟು ಕೋಟಿ ಎಂಬ ಕುತೂಹಲಕ್ಕೆ ತೆರೆಬಿತ್ತು. ಸದ್ಯ ಬಜೆಟ್ ಮಂಡಿಸಿ ಆಡಳಿತ ಪಕ್ಷ ತನ್ನ ಬೆನ್ನನ್ನೇ ತಾನೇ ತಟ್ಟಿಕೊಳ್ತಾ ಇದ್ರೆ, ವಿಪಕ್ಷಗಳು ಎಂದಿನಂತೆ ಬಜೆಟ್ ವಿರೋಧಿಸುವ ಜವಾಬ್ದಾರಿಯನ್ನ ಮಾಡಿಕೊಂಡಿದೆ. ಮಂಡನೆಯಾಯಿತು 270.67 ಕೋಟಿ ರೂಪಾಯಿಯ ಮಿಗತಿ ಬಜೆಟ್. 2019-20ರಲ್ಲಿ ನಿರೀಕ್ಷಿತ ಆದಾಯಕ್ಕಿಂತ ವೆಚ್ಚವೇ ಅಧಿಕ. ಬಹುನಿರೀಕ್ಷಿತ ಮಂಗಳೂರು ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. ಮೇಯರ್ ಭಾಸ್ಕರ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ತೆರಿಗೆ, ಹಣಕಾಸು ಮತ್ತು ಅಪೀಲು ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಧಾಕೃಷ್ಣ ಅವರು ಬಜೆಟ್ ಮಂಡಿಸಿದ್ರು. ಅತ್ತ ಖುಷಿಯೂ ಬೇಸರವಲ್ಲದ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿದ್ರು. ಮಹಾನಗರ ಪಾಲಿಕೆಯ ಆರಂಭಿಕ ಶುಲ್ಕ ಸೇರಿ 2019-20ನೇ ಸಾಲಿನಲ್ಲಿ 270.67 ಲಕ್ಷ ರೂಪಾಯಿಯ ಮಿಗತಿಯ ಬಜೆಟ್ ಮಂಡಿಸಿದೆ. ಪಾಲಿಕೆಯಲ್ಲಿನ ಹಿಂದಿನ ಉಳಿಕೆಯ ಮೊತ್ತ 30,504.52 ಲಕ್ಷ ರೂಪಾಯಿಗಳಾಗಿದ್ದು, 2019-20ನೇ ಸಾಲಿಗೆ ಎಲ್ಲಾ ಮೂಲಗಳಿಂದ 64,290.25 ಲಕ್ಷ ರೂಪಾಯಿ ಒಟ್ಟು ಆದಾಯವನ್ನ ನಿರೀಕ್ಷಿಸಲಾಗಿದೆ. ಇದೇ ವೇಳೆ ಈ ಅವಧಿಯಲ್ಲಿ 67,727.45 ಲಕ್ಷ ರೂಪಾಯಿ ವೆಚ್ಚವನ್ನ ನಿರೀಕ್ಷಿಸಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಬಜೆಟ್ ಹೈಲೈಟ್: ಹೊರ ಗುತ್ತಿಗೆ ನಿರ್ವಹಣಾ ವೆಚ್ಚಕ್ಕೆ 69 ಲಕ್ಷ ರೂಪಾಯಿ ಮೀಸಲು. ಪಾಲಿಕೆ ವ್ಯಾಪ್ತಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು. ಕಟ್ಟಡಗಳ ನಿರ್ವಹಣೆ ಮತ್ತು ನಿರ್ಮಾಣಕ್ಕೆ ಅನುದಾನ ಮೀಸಲು. ಪಾಲಿಕೆಯಲ್ಲಿ ಖಾಲಿ ಹುದ್ದೆ ಭರ್ತಿ ಹಾಗೂ ವೇತನಕ್ಕೆ 35 ಲಕ್ಷ ರೂಪಾಯಿ. ಆರೋಗ್ಯ, ಸ್ವಚ್ಛತೆ, ಬೀದಿ ದೀಪ, ನೀರು ಸರಬರಾಜು, ಒಳಚರಂಡಿಗೆ 69 ಲಕ್ಷ ರೂಪಾಯಿ. ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಗೆ 150 ಲಕ್ಷ ರೂಪಾಯಿ ಅನುದಾನ ಮೀಸಲು. ಪಾಲಿಕೆಯ ಮಾರುಕಟ್ಟೆ ಹಾಗೂ ವಾಣಿಜ್ಯ ಸಂಕೀರ್ಣಗಳ ನಿರ್ವಹಣೆ, ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಅನುದಾನ. 2019-20ನೇ ಸಾಲಿನಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಮಾರುಕಟ್ಟೆಗಳಿಗೆ ಮಾಸಿಕ ಬಾಡಿಗೆಯನ್ನು ಪರಿಷ್ಕರಿಸಲು ಸಹ ಪ್ರಸ್ತಾವಿಸಲಾಗಿರುತ್ತದೆ. ಪಾಲಿಕೆ ವ್ಯಾಪ್ತಿಯ ಗಂಟನಾಡಿ ಮತ್ತು ಕದ್ರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸರ್ಕಾರದಿಂದ ಆಡಳಿತಾತ್ಮಕ ಮಂಜೂರಾತಿಯನ್ನು ಪಡೆದಿದ್ದು, ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದ್ದು, ಮುಂಬರುವ ವರ್ಷದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವಾಣಿಜ್ಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ಘನತ್ಯಾಜ್ಯ ವಿಲೇವಾರಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಉತ್ತಮ ಕೆಲಸವನ್ನು ಮಾಡುತ್ತಿದ್ದು, ಮಂಗಳೂರು ನಗರವನ್ನು ಮನೆ ಹಂತದಲ್ಲಿಯೇ ಘನತ್ಯಾಜ್ಯವನ್ನು ಮನೆ ಹಂತದಲ್ಲಿಯೇ ಸಂಸ್ಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಮೊದಲನೇ ಹಂತದಲ್ಲಿ ಮಹಾನಗರ ಪಾಲಿಕೆಯ ವತಿಯಿಂದ 5,000 ಮನೆಗಳಲ್ಲಿ ಘನತ್ಯಾಜ್ಯವನ್ನು ಸಂಸ್ಕರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಬಜೆಟ್ಗೆ ಆಡಳಿತ ಪಕ್ಷ ಖುಷಿ ವ್ಯಕ್ತಪಡಿಸಿತು. ಯಾರು ವಿರೋಧ ಮಾಡದ ಬಜೆಟ್ ನಮ್ಮದು ಆಗಿದೆ ಅಂತ ಆಡಳಿತ ಪಕ್ಷದ ನಾಯಕರು ತನ್ನ ಬೆನ್ನನ್ನ ತಾವೇ ತಟ್ಟಿಕೊಂಡ್ರು. ಆಡಳಿತ ಪ್ರತಿಪಕ್ಷ ಯಾವುದೇ ಭೇದವಿಲ್ಲ. ಯಾಕೆಂದ್ರೆ ಅವರ ಸಮಿತಿ ಮಾಡಿದ್ರು. ಈ ಸಮಿತಿಯಲ್ಲಿ ಆಡಳಿತ ಪಕ್ಷದವರಿದ್ರು, ಪ್ರತಿಪಕ್ಷದವರಿದ್ರು. ಆದ್ದರಿಂದಾಗಿ ಒಳ್ಳೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಪ್ರಸ್ತುತ ಮಂಗಳೂರು ನಗರ ಬೆಸ್ಟ್ ಲಿವೇಬಲ್ ಸಿಟಿ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೆ ಮಾಡಿದಂತವರು ನಮಗೆ ಸ್ವತಂತ್ರವಾಗಿ ನಮ್ಮ ನಗರಕ್ಕೆ ನಂಬರ್ 1 ಮಾರ್ಕ್ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಯಾಕಂತಂದ್ರೆ ಕೆಲವರು ನಮ್ಮ ಮನೆ ಬಿದ್ದು ಜಖಂಗೊಳ್ತಾರೆ ಅಂತವರಿಗೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಅಧ್ಯಕ್ಷರನ್ನು ಗೊಟ್ಟು ಮಾಡಿ ತೋರಿಸಿ ಒಳ್ಳೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮತ್ತೆ ಆದಾಯವನ್ನು ಗಳಿಸುವಲ್ಲಿ ಕೂಡ ಒಂದು ಶ್ರಮ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇನ್ನೊಂದು ಕಡೆ ಯಥ ಪ್ರಕಾರ ವಿಪಕ್ಷ ನಾಯಕರು ವಿರೋಧಿಸಿದ್ದು, ಯಾವುದೇ ಯೋಜನೆ ಜಾರಿಗೊಳಿಸದೆ ಬಜೆಟ್ ಅನ್ನ ಮಂಡಿಸಲಾಗಿದೆ ಅಂತ ಆರೋಪಿಸಿದ್ರು. ಒಟ್ಟಿನಲ್ಲಿ 67,727.45 ಲಕ್ಷ ರೂಪಾಯಿ ವೆಚ್ಚವನ್ನೊಳಗೊಂಡ ಬಜೆಟ್ ಮಂಡನೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆಸ್ತಿಗಳು ನಮ್ಮಲ್ಲಿದೆ. ನಗರ
ಭಾಗಗಳಲ್ಲಿ ಎಷ್ಟು ನೀರಿನ ದರ ಆದಾಯ, ನೀರಿನ ಕನೆಕ್ಷನ್ಗಳು ಎಷ್ಟಿದೆ, ಎಷ್ಟು ನಮಗೆ ಆದಾಯ ಬರ್ತದೆ ನೀರಿನಿಂದ. ಹೋರ್ಡಿಂಗ್ಗಳು ಬಹಳ ಜಾಹೀರಾತು ಹೇಳಿದ್ರೆ ದೊಡ್ಡ ಹೋರ್ಡಿಂಗ್ಗಳಿಂದ ಬರುವಂತಹ ಆದಾಯ ಎಷ್ಟು ಹೋರ್ಡಿಂಗ್ಗಳಿದೆ ಅಂತ ನಮಗೇನೆ ಗೊತ್ತಿಲ್ಲ, ಎಷ್ಟು ಇಲ್ಲಿಗಳಿದೆ. ಕ್ಯಾಮರಾಮ್ಯಾನ್ ಪ್ರಣಮ್ ಜೊತೆ ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.